ರಾತ್ರಿ 11 ಗಂಟೆ ಮುಟ್ಟಗೆ ತುಳುನಾಡದ ಬೆಳಸುತ್ತೆನಸಿದ ತರಾವರಿ ಖಾದ್ಯೊಳೆನ ಗೌಜಿ ಗರ್ಭದ ಸವಿಪರ್ವ ಲೋಕದ ಕಣುವ ಜನಪದ ಪಿಲಿಕಲ ಸಾಂಪ್ರದಾಯಿಕ ರಂಗದ ಪೊಲಗುಣಗಳಿಸಿನ ತುಳುನಾಡದ ಪೊನ್ನದ ತಂಡಗಳು ಪಾಡುಪಡುತ್ತಿನ ಗೌಜಿ ಸಡಂಗರದ ಕೂಡುಕಟ್ಟೆ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಚರಣ ಕಮಲಗಳಿಗೆ ಭಕ್ತಿ ಗೌರವಪೂರ್ವಕವಾಗಿ ವಂದಿಸುತ್ತಾ ಯುವ ನಾಯಕ ಸಹಚರಿಯವರ ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯಿಂದ ಕಳೆದ 2 ವರ್ಷಗಳಿಂದ ಪುತ್ತೂರದ ಪಿಲಿಗೋಪು ಹಾಗೂ ಫುಡ್ ಫೆಸ್ಟಿವಲ್ ನಡೀತಾ ಬಂದಿದೆ. ಇದೀಗ ಸೀಸನ್ 3 ಫುಡ್ ಫೆಸ್ಟಿವಲ್ಗೆ ಇದೀಗ ನಾವು ಚಾಲನೆ ನೀಡಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಪುತ್ತೂರಿನ ಮೋತೋಬರ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ಅತ್ಯಂತ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಸೇವೆಯನ್ನ ಮಾಡಿ ಯಾವುದೇ ತಾರತಮ್ಯವಿಲ್ಲದೆ ಸರ್ವ ಭಕ್ತರನ್ನ ಸಮಾನವಾಗಿ ಕಾಣುತ್ತಾ ದೇವಸ್ಥಾನದ ಅಭಿವೃದ್ಧಿಗಾಗಿ ಸರ್ವತೋಮುಖ ತನು ಮನ ಧನಗಳಿಂದ ಸಂಪೂರ್ಣ ತನ್ನ ಕುಟುಂಬವನ್ನ ಸಮರ್ಪಿಸಿಕೊಂಡು ಕಳೆದ 3 ವರ್ಷಗಳಿಂದ ಸೇವೆಯನ್ನ ಮಾಡುತ್ತಿರುವಂತಹ ಪುತ್ತೂರಿನ ಪ್ರತಿಷ್ಠಿತ ಸ್ವರ್ಣೋದ್ಯಮಿ ಪುತ್ತೂರಿನ ಮುಖ್ಯ ಅಂತ ಹೇಳಬಹುದು. ಮುಳಿಯಾ ಜ್ಯುವೆಲರ್ಸ್ ಇದರ ಆಡಳಿತ ಪಾಲ್ಗಾರರಾಗಿರುವಂತಹ ಶ್ರೀಯುತ ಕೇಶವ ಪ್ರಸಾದ್ ಬುಳಿಯಾ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ವಿಜಯ ಸಾಮ್ರಾಟ್ ಸಂಸ್ಥಾಪಕರಾಗಿರುವಂತಹ ನೆಚ್ಚಿನ ನಾಯಕರಾಗಿರುವಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಹಚರಿಯವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಬಂದಿರುವಂತಹ ಎಲ್ಲ ವಿಜಯ ಸಾಮ್ರಾಟ್ನ ಸದಸ್ಯರಿಗೆ ಪದಾಧಿಕಾರಿಗಳಿಗೆ ಒಂದೇ ಮಾತಲ್ಲಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಅವರಿಗೆ ಗೌರವ ನೀಡಬೇಕಾಗಿ ಈಗಂತೂ ನಮ್ಮ ಈ ಕ್ಷೇತ್ರದ ಹಾಗೂ ದಕ್ಷಿಣ ಕನ್ನಡದ ವಿಶೇಷ ಒಂದು ಕಲೆ, ಅಳಿವಿನಂಚಿಗೆ ಹೋಗ್ತಾ ಇರುವ ಒಂದು ಕಲೆಯನ್ನ, ಒಂದು ಊರಿನ ಸಂಸ್ಕೃತಿಯನ್ನ ಉಳಿಸಿದಂತಹ ಕೀರ್ತಿ ಸಹಜರೈ ಬಳಗ ಮತ್ತು ಅವರ ನಮ್ಮೆಲ್ಲರ ಈ ನಮ್ಮ ತಂಡ ಏನಿದೆ ಇದಕ್ಕೆ ಸಲ್ಲಿಸದೆ ಅಂತ ಹೇಳೋದನ್ನ ನಾನು ವಿಶೇಷವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ.